ಉಡುಪಿಯ ಅಷ್ಟಮಿ ಅಂದರೆ ಅಲ್ಲಿ ವೇಷಗಳ ಅಬ್ಬರ ಜೋರಾಗಿರುತ್ತೆ. ಅದರಲ್ಲೂ ಹುಲಿವೇಷ ಕಾಣಲು ಜನ ಮುಗಿಬೀಳುತ್ತಾರೆ. ಈ ಬಾರಿ 100ಕ್ಕೂ ಅಧಿಕ ಹುಲಿವೇಷ ತಂಡಗಳ ವೇಷ ಧರಿಸಿದ್ದಾರೆ. ಪ್ರತಿ ತಂಡದಲ್ಲೂ 20ರಿಂದ 50 ಜನ ವೇಷಧಾರಿಗಳಿರುತ್ತಾರೆ. ಹಾಗಾಗಿ ಉಡುಪಿಯ ಯಾವ ಮೂಲೆಗೆ ಹೋದರೂ ಹುಲಿವೇಷಗಳ ಅಬ್ಬರ ಕಾಣಸಿಗುತ್ತದೆ. ಉಡುಪಿಯ ಪ್ರಸಿದ್ಧ ಹುಲಿವೇಷ ತಂಡವಾಗಿರುವ ಕಾಡುಬೆಟ್ಟಿನ ಅಶೋಕ್ ರಾಜ್ ಈ ಬಾರಿಯೂ ಗಮನ ಸೆಳೆದಿದ್ದಾರೆ. ಅಶೋಕ್ ರಾಜ್ ಪುತ್ರಿ ಸಿನಿಮಾ ನಟಿ ಸುಷ್ಮಾ ರಾಜ್ ಹುಲಿವೇಷಗಳ ಜೊತೆಗೆ ಹೆಜ್ಜೆ ಹಾಕಿ ಗಮನ ಸೆಳೆದಿದ್ದಾರೆ. ಕೇವಲ ಪುರುಷರು ಮಾತ್ರ ಹುಲಿವೇಷ ಹಾಕುತ್ತಿದ್ದ ಕಾಲದಲ್ಲಿ ಸುಷ್ಮಾ ಮೊದಲ ಬಾರಿಗೆ ಹುಲಿವೇಷ ಧರಿಸಿದ್ದರು. ಈಗಲೂ ಹುಲಿವೇಷ ತಂಡದ ಜೊತೆ ಹೆಜ್ಜೆ ಹಾಕಿ ತಮ್ಮ ಆಸೆ ತೀರಿಸಿಕೊಳ್ಳುತ್ತಿದ್ದಾರೆ. ಈ ಬಾರಿ ಅನೇಕ ತಂಡಗಳಲ್ಲಿ ಮಹಿಳಾ ಹುಲಿವೇಷಧಾರಿಗಳಿದ್ದು, ಮಹಿಳಾ ಹುಲಿವೇಷಧಾರಿಗಳ ತಂಡವೇ ಮೊದಲ ಬಾರಿಗೆ ವಿಶಿಷ್ಟ ರೀತಿಯ ಪ್ರದರ್ಶನ ನೀಡುತ್ತಿದೆ. ಹುಲಿವೇಷದ ತಾಸೆಯ ಪೆಟ್ಟಿಗೆ ಉಡುಪಿಯ ಜನ ನಗರದ ಮೂಲೆ ಮೂಲೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ.